ದೆಹಲಿಯಿಂದ ನಿನ್ನೆ ನನಗೆ ಫೋನ್ ಬಂದಿತ್ತು. 3 ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ಮುಗಿದಿದೆ. ಅದಾದ ಬಳಿಕ ಯಾವತ್ತು ಕರೀತಾರೋ ಅವತ್ತು ಹೋಗ್ತೀನಿ ಎಂದು ಮಾಜಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ತುಮಕೂರಿನ ಹನುಮಂತಪುರದ ಕೊಲ್ಲಾಪುರದಮ್ಮ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು, ಒಂದು ಸತ್ಯ, ದೇಶಕ್ಕೆ ಮೋದಿ ಬೇಕು. ನಿನ್ನೆ ವಿಜಾಪುರದ ಸಿದ್ದನಕೊಳದ ಮಠಕ್ಕೆ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಆ ತಪಸ್ವಿಗಳ ಜೀವಂತ ಸಮಾಧಿ ನೋಡಿದೆ. ಒಂದು ರೀತಿಯ ಅನುಭವ ನನಗಾಯಿತು. ಯಾರು ನಡವಳಿಕೆಯಲ್ಲಿ ದೇವರನ್ನ ಕಾಣುತ್ತಾರೋ ಎಂದರು. ಕೆಲವು ಸಂದರ್ಭದಲ್ಲಿ ಆಗುವ ಅನಾಹುತಗಳು ಸ್ವಪಕ್ಷೀಯರಿಂದ ಆದ ಕೆಟ್ಟ ಸಂದೇಶಗಳು ಜಾಸ್ತಿ ದಿನ ಉಳಿಯಲ್ಲ ಎಂಬುದು ಅನುಭವಕ್ಕೆ ಬಂತು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ವರಿಷ್ಠರ ಜೊತೆ ಮಾತನಾಡಿ ಅವರು ಏನು ಹೇಳ್ತಾರೋ ಹಾಗೆ ಮಾಡ್ತೀನಿ ಎಂದರು. ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು, ಯತ್ನಾಳ್ ಒಬ್ಬರು ಸುಸಂಸ್ಕೃತ ರಾಜಕಾರಣಿ. ನನ್ನ ನೋವು ನನಗೆ ಗೊತ್ತು, ಅವರ ನೋವು ಅವರಿಗೆ ಗೊತ್ತು. ನನಗೆ ದೊಡ್ಡ ನಾಯಕರುಗಳ ಒಂದು ಸೂಚನೆಯೂ ಇರುವುದರಿಂದ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ ಎಂದರು. 40 ವರ್ಷಗಳ ನನ್ನ ರಾಜಕೀಯ ಅಧಿಕಾರಾವಧಿಯಲ್ಲಿ ನನ್ನ ವೈಯಕ್ತಿಕ ಬದುಕಿನಲ್ಲಿ ಯಾರೊಬ್ಬರನ್ನ ಬೊಟ್ಟು ಮಾಡಿ ತೋರಿಸಿಲ್ಲ ಎಂದರು. ನಿನ್ನೆ ಮಧ್ಯಾಹ್ನ ಬಿಜಾಪುರಕ್ಕೆ ಹೋಗಬೇಕಾದರೆ ದೆಹಲಿಯಿಂದ ಕರೆ ಬಂತು. ದೆಹಲಿಗೆ ತುರ್ತಾಗಿ ಬರಲಿಕ್ಕೆ ಹೇಳಿದರು. ನಾನು ನಾಳೆ ನಾಡಿದ್ದು ಬರೋಕ್ಕಾಗಲ್ಲ ಅಂತ ಹೇಳಿದೆ. 2-3 ದಿನದಲ್ಲಿ ನನ್ನ ತಾಯಿ ಆರಾಧನೆ ಇದೆ, ಅದನ್ನು ಮುಗಿಸಿಕೊಂಡು ಹೋಗ್ತೀನಿ ಎಂದರು. ನಾನು 7 ಮಗುವಲ್ಲ, 6-7 ಜನ ಸಿಎಂಗಳ ಜೊತೆ ಕೆಲಸ ಮಾಡಿದ್ದೀನಿ. ಇವತ್ತು ರಾತ್ರಿ ಮತ್ತೆ ದೆಹಲಿಗೆ ಫೋನ್ ಮಾಡಿ ಡೇಟ್ ತೆಗೆದುಕೊಳ್ತೀನಿ ಎಂದರು. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ. ವಿಧಿ ನಿಯಮ ಯಾರು ಎಲ್ಲಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ 99ರಲ್ಲಿ ನಾನು ಸ್ವತಂತ್ರವಾಗಿ ನಿಂತಾಗ 8,60,000 ಮತದಾರರಿದ್ದರು. ಏನು ಚಾಮರಾಜಪೇಟೆ, ಗಾಂಧಿನಗರದ ಕೆಲವು ಭಾಗ, ವಿಜಯನಗರ, ಗೋವಿಂದನಗರ ಇಷ್ಟು ಕೂಡ ಒಂದೇ ಕ್ಷೇತ್ರ ಆಗಿತ್ತು, ಮಿನಿಪೇಟೆ ಅಂತ. ಅವತ್ತು ನನಗೆ ಹೇಳಿದ್ರು ನಿಂತ್ಕೋಬೇಡ ಅಂತ. ಸಿದ್ಧಗಂಗೆ ಶ್ರೀಗಳವರು, ಆದಿಚುಂದ್ರ ಶ್ರೀಗಳವರು ಸಂದೇಶ ಕೊಟ್ಟರು, ನೀನು ಒಳ್ಳೆ ಕೆಲಸ ಮಾಡಿದರೆ ಪರೀಕ್ಷೆಗೊಡ್ಡು, ಜನ ಆಶೀರ್ವಾದ ಮಾಡ್ತಾರೆ ಇಲ್ಲೋ ನೋಡೋಣ ಅಂದರು. ಅವತ್ತು ದೊಡ್ಡ ಗಾಳಿ ಕಾಂಗ್ರೆಸ್